ರಾಷ್ಟ್ರೀಯ ತನಿಖಾ ದಳ ಸಿಬ್ಬಂದಿಗಳು ರಾಜ್ಯದ ಮಸೀದಿ ಹಾಗೂ ಮದರಸಾಗಳಲ್ಲಿ ಹುಡುಕಿದರೆ ರಾಮೇಶ್ವರಂ ಕೆಫೆ ಬಾಂಬರ್ ಸಿಗ್ತಾನೆ ಎಂದು ಹಿಂದೂ ಮುಖಂಡ ಶರಣ್ ಪಂಪೆಲ್ ಹೇಳಿದ್ದಾರೆ. ಮುಸ್ಲಿಂ ಮಕ್ಕಳಿಗೆ ಶಿಕ್ಷಣ ಪ್ರಸಾರ ಮಾಡುವ ಮದರಸಾಗಳೇ ಭಯೋತ್ಪಾದಕರ ಅಡಗುತಾಣಗಳಾಗಿದ್ದು ಭಯೋತ್ಪಾದಕರಿಗೆ ಮೌಲ್ವಿಗಳು ಶಿಕ್ಷಣ ನೀಡುತ್ತಿದ್ದಾರೆ ಎಂದು ಹಿಂದೂ ಮುಖಂಡ ಶರಣ್ ಪಂಪೆಲ್ ಹೇಳಿದ್ದಾರೆ. ಯಾಕೆಂದರೆ ಮದರಸಾಗಳೇ ಭಯೋತ್ಪಾದಕರ ತಾಣವಾಗಿವೆ. ಭಯೋತ್ಪಾದಕರಿಗೆ ಮೌಲ್ವಿಗಳು ಶಿಕ್ಷಣ ನೀಡುತ್ತಿದ್ದಾರೆ. ಬಾಂಬರ್ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬಟ್ಟೆ ಬದಲಿಸಿದ್ದಾನೆ. ದಿನಕ್ಕೊಂದು ಕಡೆ ತಿರುಗಾಟ ನಡೆಸುತ್ತಿದ್ದಾನೆ. ಭಟ್ಕಳ, ಬಳ್ಳಾರಿ, ಬೆಂಗಳೂರು ಎಲ್ಲ ಕಡೆ ಸುತ್ತಾಟ ನಡೆಸಿದ್ದಾನೆ. ಇವನ ಹಿಂದೆ ಉಗ್ರ ತಂಡವೇ ಇದೆ ಎಂದು ಬಾಂಬ್ ಬ್ಲಾಸ್ಟ್ ಮಾಡಿದ ಶಂಕಿತ ಉಗ್ರರನ್ನು ಬಂಧಿಸಬೇಕಾಗಿದ್ದರೆ ರಾಷ್ಟ್ರೀಯ ತನಿಖಾ ದಳದ ಪೊಲೀಸರು ರಾಜ್ಯದಲ್ಲಿರುವ ಎಲ್ಲಾ ಮದರಸಾಗಳನ್ನು ಶೋಧನೆ ಮಾಡಬೇಕು ಎಂದು ಹೇಳಿದ್ದು ಈಗ ವಿವಾದಕ್ಕೆ ತಿರುಗಿದೆ. ಯಾರು ಆ ಭಯೋತ್ಪಾದಕ ಇದ್ದಾನೆ ಅವನನ್ನು ಬಂಧನ ಮಾಡಲಿಕ್ಕೆ ಇವತ್ತಿನ ತನಕ ಆಗಿಲ್ಲ. ಈಗಾಗಲೇ NIA ಅಧಿಕಾರಿಗಳು ಅವನ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಮತ್ತು ಬಹುಮಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ. ಅವನು ರಾಮೇಶ್ವರಂ ಬ್ಲಾಸ್ಟ್ ಆದ ನಂತರ ಸರ್ಕಾರಿ BMTC ಬಸ್ಸಲ್ಲಿ ಹೋದದ್ದು, ಆಮೇಲೆ ಅಲ್ಲಿಂದ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬಟ್ಟೆ ಬದಲಾಯಿಸಿದ್ದು, ಬಳ್ಳಾರಿಯಲ್ಲಿ ಓಡಾಟ ಮಾಡಿದ್ದು, ಕೊನೆಗೆ ಭಟ್ಕಳಕ್ಕೆ ಬಂದಿದ್ದಾನೆ ಎಂಬಂಥ ಮಾಹಿತಿಯನ್ನು ಇವತ್ತು NIA ಅವರು ಕೊಟ್ಟಿದ್ದಾರೆ. ಆದರೂ ಇವತ್ತು ಅವನನ್ನು ಪತ್ತೆ ಹಚ್ಚಲಿಕ್ಕೆ ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ನಾವು ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಯಾರು NIA ಅಧಿಕಾರಿಗಳಿದ್ದಾರೆ, ಅವರಿಗೆ ನಾವು ಸಾಥ್ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. NIA ಅವರು ಈ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಇವತ್ತು ಮಾಧ್ಯಮದವರೇ ಬಿಡುಗಡೆ ಮಾಡಿದ್ದಾರೆ. ಅವನು ಮಸೀದಿಗೆ ಹೋಗಿದ್ದಾನೆ, ಅಲ್ಲಿ ನಮಾಜ್ ಮಾಡಿದ್ದಾನೆ, ಅಥವಾ ಅಲ್ಲಿ ಹೋಗಿ ಬಟ್ಟೆಯನ್ನು ಬಟ್ಟೆ ಚೇಂಜ್ ಮಾಡಿದ್ದಾನೆ ಅಂತೇಳಿ. ಯಾಕೆ NIA ಅವರು, ಪೊಲೀಸ್ನವರು ಕರ್ನಾಟಕದಲ್ಲಿ ಇರುವಂತಹ ಯಾವುದೆಲ್ಲ ಮದರಸಗಳಿದೆ, ಯಾವುದೆಲ್ಲ ಮಸೀದಿಗಳಿದೆ ಅದರ ಒಳಗೆ ಹೋಗಿ ದಾಳಿ ಮಾಡಿ ತನಿಖೆಯನ್ನು ಮಾಡಲಿ. ಇವತ್ತು ಭಟ್ಕಳದಲ್ಲಿ ಇದ್ದಾನೆ ಅಂತ ಹೇಳಿದ ಒಂದು ಅಂಶ ಇವತ್ತು ಬೆಳಕಿಗೆ ಬಂದಿದೆ. ಭಟ್ಕಳದಲ್ಲಿರುವಂತಹ ಎಲ್ಲ ಮದರಸಗಳ ಮೇಲೆ, ಎಲ್ಲ ಮಸೀದಿಗಳ ಮೇಲೆ ಪೊಲೀಸರು ದಾಳಿ ಮಾಡಬೇಕು. ಖಂಡಿತವಾಗ್ಲೂ 100ಕ್ಕೂ 100 ಅಲ್ಲಿ ಅವರಿಗೆ ಮಾಹಿತಿ ಸಿಗುತ್ತೆ. ಯಾಕೆ